ರಾಮ ಹನುಮ ಜ್ಯೋತಿ ರಥಯಾತ್ರೆಯ ಸಹ ಸಂಚಾಲಕರಾಗಿರುವಂತಹ ಸಹಜ್ ರೈ ಬೆಳಜಸರಿದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ. ಬ್ರಹ್ಮ ಕಲಶೋತ್ಸವದಲ್ಲಿ ನೀವು ಕೂಡ ಕೈ ಜೋಡಿಸೋ ರೀತಿಯಂತ ಒಂದು ಭಾಗ್ಯ ಸರ್, ಈ ಹೊತ್ತಿಗೆ ಅದು ನಿಜವಾಗ್ಲೂ ಒಂದು ಭಾಗ್ಯನೇ. ವಿಶೇಷವಾಗಿ ಪಂಚಮುಖಿ ಆಂಜನೇಯನ ಇವತ್ತು ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ನಿನ್ನೆ ರಾಜ್ಯಪಾಲರ ಘನ ಉಪಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಬಹುಶಃ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ, ಎರಡು ಜಿಲ್ಲೆಯ ಎಲ್ಲ ಹಿಂದೂ ಬಂಧುಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುವ ಮುಖಾಂತರ ವಿಶೇಷವಾಗಿ ಇವತ್ತು ಒಂದು ರಾಷ್ಟ್ರದಲ್ಲೇ ಪ್ರಥಮ ಬಾರಿಗೆ ಅಯೋಧ್ಯೆಯಿಂದ ಶ್ರೀರಾಮಚಂದ್ರ ದೇವರ ಭವ್ಯವಾದಂತಹ ದೀಪವನ್ನು ಇಲ್ಲಿ ತರುವ ಮುಖಾಂತರ ಪುತ್ತೂರಿನ ಸಮಸ್ತ ಎಲ್ಲ ಮನೆಗೆ ದೀಪವನ್ನು ಒಂದು ಕೊಂಡೊಯ್ಯುವಂಥ ಒಂದು ಭಾಗ್ಯವನ್ನು ಶ್ರೀ ಕ್ಷೇತ್ರ ಹನುಮಗಿರಿ ಅದು ಮಾಡಿಕೊಟ್ಟಿದೆ. ಎಲ್ರಿಗೊಂದು ಸಂತೋಷದಾಯಕ ಆಗಿರುವಂಥ ಒಂದು ವಿಷಯ. ವಿಶೇಷವಾಗಿ ಇವತ್ತು ಕಂಚಿ ಶ್ರೀಗಳ ಉಪಸ್ಥಿತಿಯಲ್ಲಿ ವಿವಿಧ ಯಾಗಗಳಾಗಿರ್ಬೋದು, ಇವತ್ತು ಅನೇಕ ಸಾವಿರಾರು ಮಂದಿ ಅನ್ನ ಸಂತರ್ಪಣೆ ಮಾಡುವ ಮುಖಾಂತರ ಈ ಒಂದು ಹನುಮಗಿರಿ ಕ್ಷೇತ್ರದ ಈ ಒಂದು ಬ್ರಹ್ಮಕಲಶೋತ್ಸವ ಅತ್ಯಂತ ಯಶಸ್ವಿಯಾಗಿ ಆಗ್ತಾ ಇದೆ. ಹಾಗಾಗಿ ಎಲ್ಲ ಹಿಂದೂ ಬಂಧುಗಳು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸುವ ಮುಖಾಂತರ ಜೊತೆಗೆ ಆಂಜನೇಯನ ಮತ್ತು ಶ್ರೀರಾಮ ದೇವರ ಆಶೀರ್ವಾದ ಎಲ್ಲ ಸಮಸ್ತ ಹಿಂದೂ ಬಂಧುಗಳ ಮೇಲೆ ಇರಲಿ ಎಂಬ ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಸಂತೋಷ ಪಡ್ತೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.